ಮರದ ಗೆಲ್ಲುಗಳನ್ನ ಕಡಿಯಲು ಮರವೇರಿದಂತಹ ವ್ಯಕ್ತಿ ತಲೆ ತಿರುಗಿದಂತಾಗಿ ಮರದಲ್ಲಿಯೇ ಅಪಾಯಕಾರಿಯಾಗಿ ಸಿಲುಕಿಕೊಂಡಿದ್ದು ಬಳಿಕ ಅವರನ್ನ ಸುರಕ್ಷಿತವಾಗಿ ರಕ್ಷಿಸಿದಂತಹ ಘಟನೆ ಕಿನ್ನಿಗೋಳಿಯಲ್ಲಿ ನಡೆದಿದೆ. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನ ಮನವಿಯಂತೆ ಅಪಾಯಕಾರಿ ಮರಗಳನ್ನ ಕಡಿಯುವ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಿನ್ನಿಗೋಳಿ ಚರ್ಚ್ ಬಳಿ ಇಂದು ನಡೆಸ್ತಾ ಇದ್ರು. ದೊಡ್ಡ ಗಾತ್ರದ ಒಂದು ಮರವನ್ನ ಕಡಿಯಲು ನಿರ್ಧರಿಸಿ ಇಂದು ಬೆಳಗ್ಗೆ ಮರದ ಗೆಲ್ಲುಗಳನ್ನ ಕಡಿಯಲು ಕೆಮ್ಮಡೆ ನಿವಾಸಿ ಹರೀಶ್ ಮತ್ತು ಇನ್ನೋರ್ವ ಯುವಕ ಮರವನ್ನ ಏರಿದ್ರು. ಈ ಸಂದರ್ಭ ಹರೀಶ್ ಅವರಿಗೆ ಮರದಲ್ಲಿಯೇ ತಲೆ ತಿರುಗಿದಂತಾಗಿ ಅಪಾಯದಲ್ಲಿ ಸಿಲುಕಿದ್ರು. ಅರಣ್ಯಾಧಿಕಾರಿಗಳು ಮತ್ತು ಪಂಚಾಯತ್ ಸಿಬ್ಬಂದಿ ಈ ಸಂದರ್ಭ ಏನೂ ಮಾಡಲಾಗದೆ ಅಸಹಾಯಕರಾಗಿದ್ರು. ಇದೇ ವೇಳೆ ಅಲ್ಲಿನ ರಸ್ತೆಯಲ್ಲಿ ಸಾಗ್ತಾ ಇದ್ದಂತಹ ಎಳಿಂಜೆ ಪಟ್ಟೆ ನಿವಾಸಿ ಎಲೆಕ್ಟ್ರಿಷಿಯನ್ ವಿಜಯ ಅಮೀನ್ ಎಂಬುವರು ಕೂಡಲೇ ಮರವನ್ನೇರಿ ಹರೀಶ್ ಅವರ ಸೊಂಟಕ್ಕೆ ಹಗ್ಗವನ್ನ ಬಿಗಿದು ಕೆಳಗೆ ಬೀಳದಂತೆ ನೋಡಿಕೊಂಡ್ರು. ಬಳಿಕ ಅರಣ್ಯಾಧಿಕಾರಿಗಳು ಕ್ರೇನ್ ತರಿಸಿ ಹರೀಶ್ ಅವರನ್ನ ಕೆಳಗಿಳಿಸಿದ್ರು. ವಿಜಯ್ ಅಮೀನ್ ಪಟ್ಟೆ ಅವರ ಸಾಹಸಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.